ಪುತ್ತೂರಿನಲ್ಲಿ ಯಾಕೆ ಟಿಕೆಟ್ ಬೇಕು? 2008ರಲ್ಲಿ ಕೂಡ ನಾನು ಆಕಾಂಕ್ಷಿ ಆಗಿದ್ದೆ. ಹಕ್ಕನ್ನು ನೀವು ಮೊದಲೇ ಯಾಕೆ ಚಲಾಯಿಸೋದಕ್ಕೆ ಬರಲಿಲ್ಲ? ಅದಕ್ಕಿಂತ ಮುಂಚೆ ನಾನು ರಾಜಕೀಯದಲ್ಲಿ ಇರಲಿಲ್ಲ. ಬೆಳ್ಳಿಪಾಡಿ ಅಮರ್ ಅಲ್ವಾ ಇವರ ಮೊದಲ ಪರಿಚಯ ಎಲ್ಲಿಂದ? ಕಾಲೇಜಲ್ಲಿ ಇರುವಾಗಲೇ ನನಗೆ ಪರಿಚಯ ಆದದ್ದು. ಕೇವಲ 2 ವರ್ಷ 3 ತಿಂಗಳು ಇದ್ದದ್ದು ನಮ್ಮ ಜೊತೆ ಅವರು. ಇಂದಿರಾ ಗಾಂಧಿ ಅಸಾಸಿನೇಷನ್ ಆಗಿದ್ದಾಗ ಆ ದಿವಸ ಮಗು ಹಾಗೆ ಹತ್ತಿದ್ರು. 8 ದಿವಸ ನನ್ನ ಹತ್ರ ಮಾತಾಡಲಿಲ್ಲ. ಸಂಚಿಗೆ ಬಲಿಯಾದರು. ಹೌದು. ಆ ದಿನ ನಿಮ್ಗೆ ನೆನಪುಂಟು ಏನಾದ್ರು? ಆ ದಿನ ಯಾವಾಗ್ಲೂ ಮರೀಲಿಕ್ಕೆ ಇಲ್ಲ. ಅಲ್ಲ, ಯಾವ ಬಟ್ಟೆ ಹಾಕಿದ್ದಾನೆ ಯಾವ ಅರ್ಥದಲ್ಲಿ ಕೇಳಿದೆ ಅಂತಂದ್ರೆ, ಒಂದಷ್ಟು ಕನಸು ಕಟ್ಕೊಂಡಿರ್ತೀರಿ, ಬಹಳ ದೊಡ್ಡ ಕನಸದ್ದು. ಹೌದು. ಅಂತಹ ಒಬ್ಬ ನಾಯಕ. ಹೌದು. ನೀವು ಹೇಳೋ ಪ್ರಕಾರ ಬಹಳ ಸಮಾಜಮುಖಿ. ಹೌದು. ನೀವು ಕಣ್ಣೀರಾದ್ರಿ, ಅದು ನಾವು ಕೇಳಲೇಬೇಕಾದಂಥ ಪ್ರಶ್ನೆ. 100% ನಾವು ಕೇಳಲೇಬೇಕಾಗಿತ್ತು. ನೀವು ಕಣ್ಣೀರಾದ್ರಿ. ಅಂತಹ ಒಬ್ಬ ನಿಸ್ವಾರ್ಥ ಸೇವಕ ಅಂತ ನೀವು ಕರಿತೀರಿ. ಅವ್ರೇನಾದ್ರು ಸಂಚಿಗೆ ಬಲಿಯಾದ್ರ? ಇದೆಲ್ಲ ಅಂಡರ್ ವರ್ಲ್ಡ್ ಇರ್ಬೋದು ಅಥವಾ ಅವತ್ತಿನ ದಿನದ ಘಟನೆ ಎಲ್ಲವೂ ಸಂಚ. ನಾನು ಇದಕ್ಕಿಂತ ಮುಂಚೆ ಒಂದು ಹೇಳಿದೆ, ಅವರ ಜೀವ ಅವರ ತಾಯಿಗೆ ಆಗಲಿ, ಅವರ ತಂದೆಗೆ ಆಗಲಿ, ಅವರ ಹೆಂಡತಿಗೆ ಆಗಲಿ, ಅವರ ಮಗಳಿಗಾಗಲಿ ಅವರು ಅಲ್ಲಲ್ಲ, ಅವರಿಗೋಸ್ಕರ ಇವರ ಹತ್ಯೆ ಆಯ್ತದಲ್ಲ. ಅವರಿಗೆ ಇಷ್ಟು ಹಣ ಮಾಡಿ ಕೊಟ್ಟಿದ್ದಾರೆ ಅದೂ ಇಲ್ಲ. ಜಸ್ಟ್ ಫ್ರೆಂಡನ್ನು ಒಂದು ಕಾಪಾಡಲಿಕ್ಕೆ ಒಂದು ಮಾಡಿದ ಒಂದು ಕೆಲಸದಿಂದ ಅವರ ದೇಹ ಬಲಿಯಾಗಿ ಹೋಯಿತು. ಒಂದು ನೆರವು ನಿಮ್ಮ ಬದುಕಿನಲ್ಲಿ ಮರೆಯಲಾಗದ ನೋವು ಕೊಟ್ಟಿದೆ. ಖಂಡಿತ. ನಿಮಗೆ ಆನಂತರ ನೀವು ಡೇರ್ ಡೇವಿಲ್ ಆಗಿ ಬದಲಾದ್ರಿ. ಸಮಾಜ ಮಾಡಿದ್ದು ಅದಲ್ಲ, ನೀವು ಬದಲಾದ್ರಿ, ಸಮಾಜ ಮಾಡ್ತೀವಿ. ಅಮರ್ ಆಳ್ವರ ಯಾವ ಮಾತುಗಳು ಇವತ್ತಿಗೂ ನಿಮಗೆ ಧೀಶಕ್ತಿ? ಅಮರ್ ಆ್ಯಕ್ಚುಲಿ ನನಗೆ ಗೊತ್ತಿಲ್ಲದೆ, ನನಗೆ ಅಷ್ಟು ಒಂದು ಶಕ್ತಿ ಇದೆ, ನನಗೆ ಅಷ್ಟು ಒಂದು ಪೊಟೆನ್ಷಿಯಲ್ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ನಾನು ಇದಕ್ಕಿಂತ ಮುಂಚೆ ಹೇಳಿದ ಹಾಗೆ ಐ ಕೇಮ್ ಫ್ರಮ್ ಅ ವೆರಿ ಪ್ರೊಟೆಕ್ಟೆಡ್ ಫ್ಯಾಮಿಲಿ. ನಾನು ಒಂದು ಭರತನಾಟ್ಯಂ ಡ್ಯಾನ್ಸರ್ ಬಿಟ್ಟು ನನಗೆ ಬೇರೆ ಪೊಟೆನ್ಷಿಯಲ್ ಇದೆ ಅಂತ ಗೊತ್ತೇ ಇರಲಿಲ್ಲ. ಸೊ ಅಮರ್ ಆ್ಯಕ್ಚುಲಿ ಹೇಳ್ತಾ ಇದ್ರು, ನಿನ್ನ ಹತ್ರ ತುಂಬ ಪೊಟೆನ್ಷಿಯಲ್ ಇದೆ, ಮುಂದೆ ಹೋಗು ನೀನು ಅಂತ. ಆವಾಗ ನಾನು ಅದನ್ನು ಕಿವಿಗೆ ಹಾಕೊಳ್ಳೇ ಇಲ್ಲ. ಆದರೆ ಈಗ ಅದು ನನಗೆ ಅವರು ಹೇಗೆ ಅದನ್ನು ಕಂಡು ಹಿಡ್ತಾರೆ ಅಂತ ಗೊತ್ತಿಲ್ಲ. ಬಟ್ ಇನ್ನೂ ನನಗೆ ಕೆಪಾಸಿಟಿ ಇದೆ, ನನ್ನ ಹತ್ರ ಪೊಟೆನ್ಷಿಯಲ್ ಇತ್ತು ಅಂತ ಅವರಿಗೆ ದೃಢವಾಗಿ ಗೊತ್ತಿತ್ತು. ಆ ಡೇಸ್ ಹೇಗಿತ್ತು ಮೇಡಮ್? ಆ ಪೇನಿಂದ, ಆ ಶಾಕಿಂದ, ಯಾಕಂತ ಹೇಳಿದರೆ ಮದುವೆಯಾಗಿ 2 ವರ್ಷ ಬರೀ 3 ತಿಂಗಳು, ಮಗಳ ಪ್ರಥಮ ಹುಟ್ಟುಹಬ್ಬದ ಟೈಮಲ್ಲಿ ಆದಂಥದ್ದು. ಆ ಬಳಿಕ ಅಂದರೆ ಬಹುಶಃ ಅಂಥ ಒಂದು ವ್ಯಕ್ತಿಯನ್ನು ಕಳ್ಕೊಂಡಿದ್ದೇವೆ ಅನ್ನುವಂಥ ಒಂದು ನೋವಿನ ಜೊತೆಗೆ ಸಾಮಾಜಿಕ ಪರಿಸ್ಥಿತಿ ಕೂಡ ಆವತ್ತಿನ ಮಟ್ಟಿಗೆ ನಾವು ಇಂದಿನಷ್ಟು ಲಿಬರಲ್ ಅಂತ ನಾವು ಹೇಳೋದಕ್ಕೆ ಆಗೋದಿಲ್ಲ. ಇವತ್ತಿನಷ್ಟು ಆ ಒಂದು ಅವರಿಗೆ ಸೂಕ್ತವಾದ ವಾತಾವರಣ ಇತ್ತು ಅಂತ ಹೇಳೋದಕ್ಕೆ ಆಗೋದಿಲ್ಲ. ಹೇಗಿತ್ತು? ಹೇಗೆ ಫೇಸ್ ಮಾಡಿದ್ರಿ? ಆ ಒಂದು ರಾತ್ರಿಯನ್ನು ಯೋಚನೆ ಮಾಡುವಾಗ ಕೂಡ ನನಗೆ ಈಗ ಕೂಡ ಅದು ಹೇಳಲಿಕ್ಕೆ ಆಗಲ್ಲ. ಯಾಕೆಂದರೆ ನೆಕ್ಸ್ಟ್ ಡೇ ನನ್ನ ಮಗಳ ಬರ್ತ್ಡೇ. ಸೊ ದೊಡ್ಡ ಮಟ್ಟಲ್ಲಿ ನಾವು ಸೆಲೆಬ್ರೇಟ್ ಮಾಡಬೇಕಂತ ಯೋಚನೆ ಮಾಡಿದವರು. ಮ್ಯಾಂಗ್ಳೂರ್ ಕ್ಲಬ್ಬಲ್ಲಿ ಒಂದು ಪಾರ್ಟಿ ಇಟ್ಟಿದೆ. ನೆಕ್ಸ್ಟ್ ಡೇ ನನ್ನ ಬರ್ತ್ಡೇ. ಸೊ ಅವರು ನನಗೆ ಒಂದು ಸರ್ಪ್ರೈಸ್ ಆಗಿ ಒಂದು ಪಾರ್ಟಿ ಕೊಡಬೇಕಂತ ಇದ್ಲಂತೆ. ಇಟ್ ವಾಸ್ ಅ ಕಂಟಿನ್ಯೂಷನ್ ಆಫ್ ದಟ್ ಸೇಮ್ ಪಾರ್ಟಿ. ಸೊ ಅವ್ರು ಹೇಳಿದರು ಮನೆ ಬಿಟ್ಟು ನನಗೆ ನೋಡಿ, ಯೂನಿವರ್ಸ್ ಅಂತ, ನಾನು ತುಂಬ ಯೂನಿವರ್ಸನ್ನು ನಂಬೋಳು. ಸ್ವಲ್ಪ ದಿವಸದಿಂದ ನನಗೆ ಒಂದು ತಲೆನೋವು, ದಿನಾಲು ತಲೆನೋವು, ಒಂದು ದಿವಸ ಬಿಡದೆ.
ಅವರು ಆ್ಯಕ್ಚುಲಿ ನನ್ನ ಜೊತೆ ಬರುವವರು ಡಾಕ್ಟರ್ KR ಶೆಟ್ಟಿ ಹತ್ತಿರ. ಆವಾಗ ಆ್ಯಸ್ ಯೂಶ್ವಲ್ ಎಲ್ಲರೂ ಬಂದರು ಮನೆಗೆ. ಸೊ ನನ್ನ ಜೊತೆ ಬರ್ತಿದ್ರೆ ಅವ್ರು ಇವತ್ತು ಕೂಡ ಉಳ್ತಿದ್ರ ಏನು. ಆ ದಿವಸ ಅವರು ಅವರ ಫ್ರೆಂಡ್ಸ್ ಜೊತೆ ಹೋದರು. ಅವರ ಬಾವ ರಂಜನ್ ಕೂಡ ಬಂದಿದ್ದರು. ಸೊ ಅವರ ಜೊತೆ ಹೋದರು. ಸೊ ಹೋಗುವಾಗ ಹೇಳಿದರು, ನಾನು ಬರ್ತೇನೆ, ವಿಲ್ ಕ್ಲಿಕ್, ತುಂಬ ಪಿಕ್ಚರ್ಸ್ ಎಲ್ಲ ಕ್ಲಿಕ್ ಮಾಡಿ ನೆಕ್ಸ್ಟ್ ಡೇ ಬ್ಲೋ ಅಪ್ ಮಾಡಿ ಮ್ಯಾಂಗ್ಳೂರ್ ಕ್ಲಬ್ಬಲ್ಲಿ ಹಾಕಲಿಕ್ಕೆ ಅಂತ ಇತ್ತು ಅದು. ಸೊ ನಾನು ಕೂಡ ಇದಕ್ಕೆ ಡಾಕ್ಟರ್ KR ಶೆಟ್ಟಿ ಹತ್ರ ಹೋಗಿ ನಾನು ಬಂದು ಸ್ನಾನಕ್ಕೆ ಹೋಗುವಾಗ ಫೋನ್ ಬಂತು. ನನ್ನ ಅತ್ತೆ ಮಾತಾಡ್ತಾಯಿದ್ರು, ನನಗೆ ಗೊತ್ತಾಗಲಿಲ್ಲ. ನಾನು ಸ್ನಾನ ಮಾಡಿ ಬರುವಾಗ ಅತ್ತೆ ಕುಸು 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 ಅಂತ ಮಾತಾಡ್ತಾಯಿದ್ರು. ನಾನು ಅತ್ತೆ ಹತ್ರ ಹೇಳಿದೆ, ಏನ ಮಾಮಿ ಏನಾಯಿತು ಅಂತ. ಏನಿಲ್ಲ ನಾನು ಅವರ ಬಾಡಿ ಲ್ಯಾಂಗ್ವೇಜಲ್ಲಿ ಗೊತ್ತಾಯಿತು ಏನಾಗಿದೆ ಅಂತ. ಅಮರಿಗೆ ಶೂಟ್ ಮಾಡಿದ್ದಾರೆ ಅಂತ ಹೇಳಿದರು. ಸೊ ನಾನು ಫೋನ್ ತೆಗೆದೆ. ಆವಾಗ ಹೇಳಿದರು ಅವರಿಗೆ ಶೂಟ್ ಆಗಿದೆ ಅಂತ. ನಾನು ಹೇಗೆ ಇದ್ದೆ ಹಾಗೆ ಓಡಿಕೊಂಡು ಹೋದೆ ನಾನು. ಹೌದು, ಅಲ್ಲಿ ಅವರ ಮನೆ ಸ್ವಲ್ಪ ಒಳಗಡೆ ಅಂತವರದಲ್ಲಿ. ಸೊ ನಾನು ಓಡಿಕೊಂಡು ಹೋಗುವಾಗ ಅವರ ಫ್ರೆಂಡ್ ಕಾರ್ ಅಂತ ಮೇನ್ ರೋಡಲ್ಲಿ ಸಿಕ್ಕಿದ್ರು. ಅವರಿಗೆ ಗೊತ್ತಿರಲಿಲ್ಲ. ಹೇಳಿದೆ ಹೀಗೆ ಆಗಿದೆ ಅಂತ. ಸೊ ನಾನು ಮತ್ತೆ ಒಂದು ರಿಕ್ಷಾದಲ್ಲಿ ಕೂತ್ಕೊಂಡು ಹೋದೆ. ಸಿಟಿ ಹಾಸ್ಪಿಟಲ್ಲಿಗೆ ಹೋದೆ. ಆವಾಗ ಒಳಗಡೆ ಹೋಗಲಿಕ್ಕೆ ಬಿಡಲಿಲ್ಲ ನನ್ನನ್ನು. ಆವಾಗ ನನ್ನ ತಮ್ಮ ಎಲ್ಲ ಬಂದಿದ್ರು ಅಲ್ಲಿಗೆ. ಸೊ ನನ್ನನ್ನು ಅಲ್ಲಿಂದಲೇ ಪುನಃ ಮನೆಗೆ ಕರ್ಕೊಂಡು ಬಂದರು. ಅದೇ ದ ಡಾರ್ಕೆಸ್ಟ್ ನೈಟ್ ಆಫ್ ಮೈ ಲೈಫ್. ಮತ್ತೆ ಹೇಗಿತ್ತು ಮೇಡಮ್ ನಿಮ್ಮ ಜೀವನ? ಸಮಾಜ ಹೇಗೆ ನೋಡ್ತಾ ಇತ್ತು? ನಿಮಗೆ ಎಷ್ಟು ಕಷ್ಟ ಆಯಿತು? ಹೌ ವಾಸ್ ದೋಸ್ ಡೇಸ್? 11 ದಿವಸದಲ್ಲಿ ಪುನಃ ತಂದೆ ತಾಯಿಯ ಮನೆಗೆ ಬಂದೆ. ತಂದೆ ತಾಯಿಯ ಮನೆಗೆ ಬಂದದ್ದು ದುಃಖ ಅಲ್ಲ, ಯಾವ ಪರಿಸ್ಥಿತಿಯಲ್ಲಿ ಬಂದೆ ಅಂತ ಒಂದು ದುಃಖ ಆಯಿತು ನನಗೆ. ನನ್ನ ಅಜ್ಜಿ ಕೂಡ ಇದ್ದರು ಆವಾಗ. ಅವರಿಗೆ ಅಮರ್ ಅಂದರೆ ತುಂಬ ಪ್ರೀತಿ. ನನ್ನ ತಾಯಿಗೆ ಬಂದು ಅವರನ್ನು ನನಗೆ ಫೇಸ್ ಮಾಡಲಿಕ್ಕೇ ಆಗಲಿಲ್ಲ. ಅದರ ನಂತರ ನಾನು 1-2 ತಿಂಗಳಾಯಿತು. ಅವರು ಜುಲೈ 14ಗೆ ಇದು ಘಟನೆ ಆದದ್ದು. ನಾವು ಸೆಪ್ಟೆಂಬರಲ್ಲಿ ನಾವು ಗೋಕರ್ಣಕ್ಕೆ ಹೋಗಿದ್ದು ಅವರ ಅಸ್ಥಿ ಹಾಕಲಿಕ್ಕೆ. ಅಲ್ಲಿ ತನಕ ನಾನು ಕಾಲಿಗೆ ಮೆಟ್ಟಾಗಲಿಲ್ಲ, ತಲೆ ಕೂಡ ಬಾಚಲಿಲ್ಲ ನಾನು. ಇದು ಯಾರಿಗೆ ಗೊತ್ತಿಲ್ಲದ ಒಂದು ವಿಷಯ. ಮಾತ್ರ ಅದು ಆದ ನಂತರ ನನಗೆ ಒಂದು ಮಗಳಿದ್ಲು. ಸೊ ನನ್ನ ಹತ್ರ ಹಣ ಇರಲಿಲ್ಲ, ಸ್ವಲ್ಪ ಕೂಡ ಇಲ್ಲ. ಹೊರಗಡೆ ಹೋಗಿ ಕೆಲಸ ಮಾಡುವ ಪರಿಸ್ಥಿತಿ ಬಂತು. ಯಾಕೆಂದರೆ ನನ್ನ ತಂದೆ, ಹೆಮ್ಮೆಯಿಂದ ಹೇಳ್ತೇನೆ, ಅವರು ಇಂಜಿನಿಯರ್ ಆಗಿದ್ದರು ಅಂತ. ಮಾತ್ರ ಅವರಿಗೆ ಹೇಗೆ ಅಂದರೆ ಹೆಣ್ಮಕ್ಳು ಮನೆಯಲ್ಲಿ ಇರಬೇಕು, ಹಣ ಯಾಕೆ ಅಂತ. ಅವರು ಹಿ ಬಿಲಾಂಗ್ ಟು ವೆರಿ ಓಲ್ಡ್ ಸ್ಕೂಲ್ ಆಫ್ ಥಾಟ್ಸ್. 1-2 ಬಟ್ಟೆ ಇದ್ದರೆ ಸಾಕು, 1 ಶೂಸ್ ಇದ್ದರೆ ಸಾಕು, ಸರಳತೆ ಅಂತ. ಆದರೆ ನಾವು ಬೇರೆ ಜನ್ರೇಷನ್ನಲ್ಲಿ ಬಂದವರು. ಸೊ ಐ ವಾಂಟೆಡ್ ಟು ಗಿವ್ ಮೈ ಡಾಟರ್ ದ ಬೆಸ್ಟ್. ತಂದೆ ಇಲ್ಲದಿದ್ದರೂ ನಾನು ಅವಳಿಗೆ ತಂದೆಯ ಒಂದು ಆಬ್ಸೆನ್ಸನ್ನು ಅವಳ ಜೀವನದಲ್ಲಿ ಯಾವಾಗಲೂ ಅವಳಿಗೆ ಗೊತ್ತಾಗಬಾರ್ದು ಅಂತ ನನ್ನ ಹೋರಾಟ ಅಲ್ಲಿ ಶುರುವಾಯಿತು. ಸೊ ನಾನು ಒಂದು 8-9 ತಿಂಗಳ ನಂತರ ಅಮರ್ ಅವ್ರದ್ದು ಒಂದು ಬಿಸ್ನೆಸ್ ಇತ್ತು, ಲೆದರ್ ಕಾಂಪ್ಲಿಮೆಂಟ್ರಿ ಐಟಮ್ಸ್ ಅಂತ. ಸೊ ಅದನ್ನು ನಾನು ಅವರ ಬಿಸ್ನೆಸ್ಸನ್ನು ತಗೊಳ್ಳಿಲ್ಲ,
ಅವರ ಫ್ರೆಂಡ್ಸ್ ನನಗೆ ಹೆಲ್ಪ್ ಮಾಡಲಿಲ್ಲ. ಆದರೆ ನಾನು ಅದನ್ನೇ ಒಂದು ಅದು ಕಾನ್ಸೆಪ್ಟು ಆವಾಗ ಮಾಡೆಲ್ ಆಗಿ ಇಟ್ಕೊಂಡು, ಯಾಕೆಂದರೆ ಆವಾಗ ತಲೆ ಕೂಡ ಓಡುವುದಿಲ್ಲ, ಯು ಆರ್ ಸಾರ್ಟ್ ಆಫ್ ಬ್ಲ್ಯಾಂಕ್. ಯಾಕೆಂದರೆ ಇಟ್ ಹ್ಯಾಸ್ ಕಮ್ ಆಲ್ ಆಫ್ ಎ ಸಡನ್ ಅಲ್ಲ. ಆದರೆ ನಾವು ಮಗಳಿಗೆ ಒಂದು ಅಫ್ಕೋರ್ಸ್ ಜೀವನಕ್ಕೆ ನನ್ನ ತಂದೆ ತಾಯಿಯನ್ನು ನಾನು ಯಾವಾಗಲೂ ಮರೀಲಿಕ್ಕೆ, ನಾನು ಇಲ್ಲಿ ತನಕ ಬಂದು ಇಲ್ಲಿ ನಿಮ್ಮ ಎದುರು ಕೂತ್ಕೊಂಡಿದ್ದೇನೆ ಅಂದರೆ ಅದು ನನ್ನ ತಂದೆ ತಾಯಿಯ ಒಂದು ಕೊಡುಗೆ ನನಗೆ ಮತ್ತು ನನ್ನ ಮಗಳಿಗೆ. ಚೆನ್ನಾಗಿ ನೋಡಿಕೊಂಡು, ಆದರೆ ಬೇರೆ ವಿಷಯಕ್ಕೆಲ್ಲ ನನಗೆ ಬೇಕಿತ್ತು ಹಣ. ಸೊ ನಾನು ಲೆದರ್ ಕಾಂಪ್ಲಿಮೆಂಟ್ರಿ ಐಟಮ್ಸ್ ಅಂತ ನಾನು ಸ್ಟಾರ್ಟ್ ಮಾಡಿದೆ. ಅಮರ್ನಾಥ್ ಎಕ್ಸ್ಪೋರ್ಟ್ಸ್ ಅಂತ ನಾನು ಒಂದು ಕಂಪನಿ ಸ್ಟಾರ್ಟ್ ಮಾಡಿ ಸ್ವಲ್ಪ ಮಾತ್ರ ಎಕ್ಸ್ಪೋರ್ಟ್ಸ್ ಮಾಡಿದ್ದೇನೆ ವಿನಃ ಎಲ್ಲ ನಾನು ಬೆಂಗಳೂರಲ್ಲಿ ನನಗೆ ತುಂಬ ತುಂಬ ಜನ ಸಹಾಯ ಮಾಡಿದರು, ತುಂಬಾ. ಸೊ ಅದು ಒಂದು ಲೆವೆಲಿಗೆ ಹೋಯಿತು. ನನ್ನ ಒಂದು ಜೀವನ ಮುಂದೆ ಹೋಗ್ಲಿಕ್ಕೆ ಏನು ಸರಳತೆಯಿಂದ ಮುಂದೆ ಹೋಗ್ಲಿಕ್ಕೆ ನನಗೆ ತುಂಬ ತುಂಬ ಆಯಿತು. ಮತ್ತು ಬೇರೆ ಬೇರೆ ಎಡ್ಯುಕೇಷನ್ ಇದ್ದರೂ ನಾವು ಒಮ್ಮೊಮ್ಮೆ ಆ ಎಡ್ಯುಕೇಷನನ್ನು ಇಟ್ಕೊಂಡು ಏನು ಮಾಡೋದು ಅಂತ ನಾವು ಯೋಚನೆ ಮಾಡಲ್ಲ. ಬಿಸ್ನೆಸ್ಸಲ್ಲಿ ನಾನು ಮುಂದೆ ಹೋಗಲಿಕ್ಕೆ ನಾನು ಮತ್ತು ಸ್ವಲ್ಪ ಸಾರಿ ಎಕ್ಸಿಬಿಷನ್ಸ್ ಎಲ್ಲ ಇಟ್ಟು, ಸೊ ಹೇಗಾದರೂ ನಾವು ಮುಂದೆ ಹೋದೆವು. ಅಫ್ಕೋರ್ಸ್ ನಾನು ಹೇಳಲ್ಲ, ಸಮಾಜ ನಮಗೆ ತುಂಬ ಒತ್ತು ಕೊಟ್ಟು ನಮ್ಮನ್ನು ಮುಂದೆ ತೆಕೊಂಡು ಹೋದರು ಅಂತ. ಯಾಕೆಂದರೆ ನಾನು ಕೂಡ ಹಾಗೇನೆ, ನಾನು ಸಮಾಜವನ್ನು ದೂಷಿಸಲಿಕ್ಕೆ ನಮಗೆ ಬರುವಾಗ ಅದು ತಪ್ಪಂತ ಆಗುತ್ತೆ, ನಾವು ಬೇರೆಯವರಿಗೆ ಹೇಳುವಾಗ ಅದು ಬೇರೆ ವಿಷಯ. ನಾವು ಅನುಭವಿಸಿದಾಗ ಮಾತ್ರ ಅದು ನಮಗೆ ಅದರದ್ದು ನೋವು ಏನು ಅಂತ ಗೊತ್ತಾಗ. ಸೊ ಸಮಾಜಕ್ಕೆ ಏನಂದರೆ ನಾವು ಮನೆ ಒಳಗಡೆ ಇರಬೇಕು, ಹೊರಗೆ ಬರಬಾರ್ದು. ಓ ಪಾಪ ಕೃಪಾ ಅಂತ ಹೇಳಿರಬೇಕು, ಅನುಕಂಪ. ಒಮ್ಮೆ ನೀವು ಮುಂದೆ ಬಂದು ನೀವು ನಿಮ್ಮ ಕಾಲಲ್ಲಿ ನಿಲ್ಲುವಾಗ, ಸ್ವಲ್ಪ ಜೀವನದಲ್ಲಿ ಮುಂದೆ ಬಂದೆ ಅಂತ ಆಗುವಾಗ ಸಹಿಸ್ಕೊಳ್ಳಿಕ್ಕೆ ಆಗಲ್ಲ. ಹೇಗೆ? ಅದಕ್ಕೆ 100 ಪ್ರಶ್ನೆ. ಅದು ಹೇಗೆ, ಏನು, ಎತ್ತ. ಇವತ್ತಿನ ಪರಿಸ್ಥಿತಿಗೆ ಮತ್ತು ಆಗಿನ ಪರಿಸ್ಥಿತಿಗೆ ತುಂಬ ವ್ಯತ್ಯಾಸ ಇದೆ. ಇವತ್ತು ಒಂದು ಮಗಳಿಗೆ ಮದುವೆ ಮಾಡುವಾಗ ಎಲ್ಲಿಯಾದರೂ ಒಂದು ಬಿರುಕು ಬಂದರೂ ಕೂಡ ನಿಮಗೆ ಆಗದಿದ್ರೆ ಬಾ ಅಂತ ಹೇಳುವ ಇವತ್ತಿನ ಪರಿಸ್ಥಿತಿ. ಆ ದಿವಸ ಹಾಗೆಲ್ಲ, ಎಷ್ಟು ಕಷ್ಟಪಟ್ಟರು ನೀನು ಮನೆಯಲ್ಲಿ ಇರಬೇಕು ಅಂತ ಹೇಳುವ ಒಂದು ಸನ್ನಿವೇಶ ಆ ಟೈಮಲ್ಲಿ. ಡಿವೋರ್ಸಸ್ ಎಲ್ಲ ಇರಲಿಲ್ಲ ಅಷ್ಟು ಇವತ್ತಿನ ಮಟ್ಟಿಗೆ. ಸೊ ಆ ದಿವಸದ ಒಂದು ಪರಿಸ್ಥಿತಿಯೇ ಬೇರೆ ಇತ್ತು. ಸೊ ಹೆಣ್ಮಕ್ಳು ಒಂದು ಅವರು ಸ್ವಲ್ಪ ಮುಂದೆ ಬಂದರೆ ಅಷ್ಟು ಒಂದು ಸ್ವಲ್ಪ ಕಷ್ಟ ಆಗ್ತಾ ಇತ್ತು, ಜೀರ್ಣ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು. ಸೊ ಅದು ನನಗೆ ಒಳ್ಳೆಯದಾಯಿತು. ಜನರು ಎಷ್ಟು ಜಾಸ್ತಿ ಮಾಡಿದಾರೋ ಅಷ್ಟು ನಾನು ಗಟ್ಟಿ ಹಾಕ್ಕೊಂಡು ಬಂದೆ. ಸೊ ಜನರಿಗೆ ತೋರಿಸಬೇಕು ನಾನು ಯಾರು ಅಂತ, ನನಗೆ ಎಷ್ಟು ಪೊಟೆನ್ಷಿಯಲ್ ಇದೆ, ನನಗೆ ಎಷ್ಟು ಶಕ್ತಿ ಇದೆ ಅಂತ. ಅದು ನನಗೆ ಒಳ್ಳೆಯದಾಯಿತು. ನಾನು ಸ್ವಲ್ಪ ಹಾಗೆ, ನನಗೆ ಯಾರಾದರೂ ತುಂಬ ಸ್ವಲ್ಪ ನನ್ನ ಬಗ್ಗೆ ಮಾತಾಡಿದರೆ ಆವಾಗ ನಾನು ಇನ್ನೂ ಜೋರು ಗಟ್ಟಿ ಆಗ್ತೇನೆ. ಸೊ ಅದು ನನಗೆ ತುಂಬ ಸಹಾಯ ಆಯಿತು. ಅದಕ್ಕೆ ಕೂಡ ನಾನು ಥ್ಯಾಂಕ್ಸ್ ಹೇಳಬೇಕಂತ ಇದ್ದೆ. ಓಕೆ. ಅಮರನಾಥ್ ಎಕ್ಸ್ಪೋರ್ಟ್ಸ್ ಆನಂತರ ಸ್ಯಾರ್ ಎಕ್ಸಿಬಿಷನ್ ಇಂಥದ್ದೆಲ್ಲ ಮತ್ತೆ ನಾವು ಒಂದು ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ ಸ್ಟಾರ್ಟ್ ಮಾಡಿದ್ದೆವು, ಉತ್ಸವ್ ಇವೆಂಟ್ ಮ್ಯಾನೇಜ್ಮೆಂಟ್ ಅಂತ. ಅದರಲ್ಲಿ ನಾವು ತುಂಬ ಒಳ್ಳೆ ಪ್ರೋಗ್ರಾಮ್, ಒಳ್ಳೊಳ್ಳೆ ಇವೆಂಟ್ಸ್ ಹ್ಯಾಂಡಲ್ ಮಾಡಿದ್ದೇವೆ, ಇನ್ಕ್ಲೂಡಿಂಗ್ ಕೋಸ್ಟಲ್ ಇನ್ವೆಸ್ಟರ್ಸ್ ಮೀಟ್ ಕಾರವಾರದಲ್ಲಿ ಕೂಡ ನಾವು ಅದನ್ನು ಹ್ಯಾಂಡಲ್ ಮಾಡಿದವರು. ಫಸ್ಟ್ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ ಆಫ್ ಸೌತ್ ಕೆನರಾ ನಮ್ಮದು. ಹೌದು. ಆ ಸಮಯದಲ್ಲಿ ಮಗಳು 30 ವರ್ಷಗಳ ಹಿಂದಿನ ಮಾತು. ಆ ಸಮಯದಲ್ಲಿ ನಿಮಗೆ ಮತ್ತೆ ಬೇರೆ ಒಂದು ಮದುವೆ ಆಗಬೇಕು ಅನ್ನುವಂಥ ಒತ್ತಾಯ ಏನಾದರೂ ಇತ್ತ, ಅಥವಾ ಆ ಒಂದು ತಾವು ಅಂದರೆ ಒಂಟಿಯಾಗಿ ಮಗಳ ಜೊತೆಗೆ ಮುಂದೆ ಹೋಗೋದಕ್ಕೆ ಕಟ್ಟುವಾದ ನಿರ್ಧಾರ ತಗೊಳ್ಳೋದಕ್ಕೆ ಕಾರಣ ಏನಾದರೂ ಇದೆಯಾ ಅಂತ? ನಾನು ಹೇಳಿದ ಹಾಗೆ ನಂದು ಯಾವ ಮದುವೆಯಲ್ಲಿ ಕೂಡ
ಸ್ವಲ್ಪ ವರ್ಷ ಹೋಗಬೇಕು, ಸ್ವಲ್ಪ ಜಗಳ ಅದು ಇದು ಆಗಬೇಕಾದ್ರೆ. ನಮ್ಮದು ಇನ್ನೂ ಅದು ನ್ಯೂಲಿ ಮ್ಯಾರಿಡ್ ಅಂತಲೇ ಇದ್ದೆವು. ಸೊ ಆ ಜಗಳ ಎಲ್ಲ ಬರಲಿಲ್ಲ. ಸೊ ಐ ವಾಸ್ ಸ್ಟಿಲ್ ಮ್ಯಾಡ್ಲಿ ಇನ್ ಲವ್ ವಿತ್ ಅಮರ್. ವೆರಿ ಡಿಫಿಕಲ್ಟ್. ಅದು ಅಲ್ಲದೆ ನನಗೆ ಒಂದು ಮಗಳಿದ್ಲು. ಸೊ ನಾನು ನನ್ನ ಮಗಳಿಗೆ ನನ್ನ ಜೀವನವನ್ನು ಮುಡಿಬಿಟ್ಟೆ. ದ್ಯಾಟ್ಸ್ ಆಲ್. ಐ ವಾಂಟೆಡ್ ಟು ಗಿವ್ ಮೈ ಡಾಟರ್ ದ ಬೆಸ್ಟ್. ನೀವು ಬಿಸ್ನೆಸ್ ಮ್ಯಾನ್, ಎಂಟರ್ಪ್ರಿನರ್, ಒಂದಷ್ಟು ಉತ್ಸವಗಳಿಗೆ ರಂಗು ತುಂಬಿದಂತಹ ಒಂದು ಈವೆಂಟ್ ಮ್ಯಾನೇಜ್ಮೆಂಟ್ನವರು, ಈವೆಂಟ್ ಮ್ಯಾನೇಜ್ಮೆಂಟ್ನ ಎಲ್ಲ ಮಾಡಿದ್ವಿ. ರಾಜಕೀಯ ಯಾಕೆ? ನಾನು 1994 ನಾನು ನನ್ನ ಫ್ರೆಂಡು ನನ್ನನ್ನು ಲ್ಯಾನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ಗೆ ಇಂಟ್ರಡ್ಯೂಸ್ ಮಾಡಿದ್ರು. ಆವಾಗ ನನಗೆ ಲ್ಯಾನ್ಸ್ ಕ್ಲಬ್ ಏನಂತ ಅಷ್ಟು ಗೊತ್ತಿರಲಿಲ್ಲ. ಆ ಒಂದು ಪದ ಕೇಳಿದ್ದೇನೆ ವಿನಃ ನನಗೆ ಅದು ಏನಂತ ಗೊತ್ತಿರಲಿಲ್ಲ. ಸೊ ಅದಕ್ಕೆ ಅದು ಮತ್ತೆ ನನಗೆ ಗೊತ್ತಾಯಿತು ಇಟ್ ವಾಸ್ ಇದು ಯಾವುದು ಸಮಾಜ ಸೇವಾ ಮಾಡುವ ಒಂದು, ಅದರ ಜೊತೆಗೆ ಬೇರೆಯವರನ್ನು ಭೇಟಿ ಮಾಡೋದು. ಸೊ ನನಗೆ ಆ ಟೈಮಲ್ಲಿ ಅದು ಸ್ವಲ್ಪ ನನಗೆ ಕೂಡ ನನ್ನ ಮನಸ್ಸನ್ನು ಸ್ವಲ್ಪ ಡೈವರ್ಟ್ ಮಾಡಿ ನನಗೆ ಕೂಡ ಬೇಕಿತ್ತು. ಅಮರ್ ದೊಡ್ಡ ಸಮಾಜ ಸೇವಾ. ನನ್ನ ತಂದೆ ತಾಯಿಗೆ ಕೂಡ ಅವರ ಮಟ್ಟಿಗೆ ಅವರು ಕೂಡ ತುಂಬ ಸಾಧ್ಯ ಆದಷ್ಟು ಅವರು ಕೂಡ ತುಂಬ ಒಂದು ಅವರಿಗೆ ಒಬ್ಬರಿಗೆ ಒಂದು ಸಹಾಯ ಮಾಡೋದಂದರೆ ಅದು ಒಂದು ತುಂಬ ಖುಷಿ ಅವರಿಗೆ. ಸೊ ನನಗೆ ಅದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಆಯಿತು. ಸೊ 98 ನಾನು ಪ್ರೆಸಿಡೆಂಟ್ ಆದೆ. ಆ್ಯಂಡ್ ನಾನು ಐ ವಾಸ್ ಎಡ್ಜಾಜ್ ಆಸ್ ಎ ಬೆಸ್ಟ್ ಪ್ರೆಸಿಡೆಂಟ್ ಇನ್ ನಮ್ಮ ಡಿಸ್ಟ್ರಿಕ್ಟಲ್ಲಿ. ಆವಾಗ ರೈಟ್ ಅಪ್ ಟು ದಾವಣಗೆರೆ, ಈಚೆ ಹಾಸನ, ಆಚೆ ಚಿಕ್ಕಮಂಗ್ಳೂರು, ಅಷ್ಟು ದೊಡ್ಡ ಇತ್ತು ನಮ್ಮದು ಡಿಸ್ಟ್ರಿಕ್ಟು. ಅದರಲ್ಲಿ ನಾನು ಫಸ್ಟ್ ಬಂದೆ ಅದರಲ್ಲಿ. ಮತ್ತು ಮೇಲೆ ಹೋದೆ ಲ್ಯಾನ್ಸಲ್ಲಿ. ಮತ್ತು ನಾನು ಫಸ್ಟ್ ಲೇಡಿ ಡಿಸ್ಟ್ರಿಕ್ಟ್ ಗವರ್ನರ್ ಆದೆ ಲ್ಯಾನ್ಸಲ್ಲಿ. ಫಸ್ಟ್ ಲೇಡಿ ಡಿಸ್ಟ್ರಿಕ್ಟ್ ಗವರ್ನರ್ ಆಫ್ ಕರ್ನಾಟಕ. ಅಷ್ಟರವರೆಗೆ ಒಂದೇ ಒಂದು ಲೇಡಿ ಡಿಸ್ಟ್ರಿಕ್ಟ್ ಗವರ್ನರ್ ಆಗಲಿಲ್ಲ. ಅದರ ನಂತರ ಐ ವೆಂಟ್ ಆನ್ ಟು ಬಿಕಮ್ ದ ಫಸ್ಟ್ ಲೇಡಿ ಇನ್ ಇಂಡಿಯಾ ಟು ಬಿಕಮ್ ಇಡೀ ಸೌತ್ ಇಂಡಿಯಾ 6 ಸ್ಟೇಟ್ಸನ್ನು ನಾನು ಲೀಡ್ ಮಾಡಿದೆ. ಸೊ ಆವಾಗ ನನಗೆ ಆಯಿತು ಏನಂದರೆ ಇಲ್ಲಿ ನಿಮ್ಮ ಸಮಾಜ ಸೇವೆ ತುಂಬ ಲಿಮಿಟೆಡ್. ನನಗೆ ಇನ್ನೂ ಜಾಸ್ತಿ ಜನರಿಗೆ ಸಹಾಯ ಮಾಡಬೇಕು ಅಂತ ಇತ್ತು. ನನ್ನಿಂದ ಎಷ್ಟು ಸಹಾಯ ಆಗುತ್ತೆ ಅಷ್ಟು ಮಾಡಬೇಕು. ಸೊ ಅದೇ ಟೈಮಲ್ಲಿ ಕಾಕತಾಳಿ ಅಂತ ಹೇಳ್ಬೋದು, ನಮಗೆ ವೀರಪ್ಪ ಮೊಯ್ಲಿ ಅವರು ಸಿಕ್ಕಿದ್ರು. ಅವ್ರು ನನ್ನ ತಂದೆಗೆ ತುಂಬ ಫ್ರೆಂಡ್ ಅಂತ ಹೇಳ್ಬೋದು. ಸೊ ಅವ್ರ ಹತ್ರ ಹೀಗೆ ಮಾತಾಡಿ ಸೆಟ್ ಐ ಥಿಂಕ್ ಯು ಶುಡ್ ಬಿ ಇನ್ ಪಾಲಿಟಿಕ್ಸ್ ಅಂತ ಹೇಳಿದರು. ಸೊ 2-3 ದಿವಸದಲ್ಲಿ ಆವಾಗ ಮಲ್ಲಿಕಾರ್ಜುನ ಖರ್ಗೆಜಿ ಅವರು ಇದು KPCC ಪ್ರೆಸಿಡೆಂಟ್ ಆಗಿದ್ದರು, ಮಂಗಳೂರಿಗೆ ಬಂದರು. ಸೊ ಆ ದಿವಸನೇ ನೀವು ಸೇರಿ ಪಾರ್ಟಿಗೆ ಅಂತ ಹೇಳಿದರು. ಸೊ ಆ ದಿವಸ ನಾನು ಕಾಂಗ್ರೆಸ್ಸಿಗೆ ನಾನು ಕಾಲಿಟ್ಟೆ. ಇಡೀ ರಾಜ್ಯ 3 ಸಲ ಸುತ್ತಾಡಿದೆ. ಹೇಗಿದೆ ಮಕ್ಕಳ ಸ್ಥಿತಿಗತಿ? ನನಗೆ ಇನ್ನೊಂದು ಟರ್ಮ್ ಕೊಡ್ತಿದ್ರೆ ನನ್ನ ಒಂದು ಹೆಸರು ಇಡೀ ಇಂಡಿಯಾದಲ್ಲಿ ಕೇಳುವ ಹಾಗೆ ಮಾಡ್ತಿದ್ದೆ. ನಿಮ್ಮ ಅವಧಿಯಲ್ಲಿ ನಿಮಗೆ ಖುಷಿ ಕೊಟ್ಟಂತ ಒಂದು ಕೆಲಸ ಯಾವುದು? ಶಾಲೆ ಕಡೆ ನನ್ನ ನಡೆ, ಶಿಕ್ಷಣ ನನ್ನ ಮೂಲಭೂತ ಹಕ್ಕು ಅಂತ ನಾನೊಂದು ಇನ್ನೊಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೆ. ಅದು ಇವತ್ತಿಗೆ ಕೂಡ ಚಾಲನೆಯಲ್ಲಿ ಇದೆ. ಅಮರ್ ಅಲ್ವಾ ಟ್ರಸ್ಟ್ ಮೂಲಕ ಅದನ್ನು ನಾನು ತುಂಬಾ ವಿವರವಾಗಿ ಹೇಳಲಿಕ್ಕೆ ನಾನು ಇಚ್ಛಿಸಲ್ಲ. ನಿಮ್ಮ ಕನಸಿನ ಪುತ್ತೂರು ಹೇಗೆ ಹೇಳಿದ ನಂತರ ನಾವು ಮಾಡಿ ತೋರಿಸ್ಬೇಕು, ಇಲ್ಲಾಂದ್ರೆ ಮಾತಾಡಬಾರ್ದು. 13 ಜನ ಅರ್ಜಿ ಹಾಕಿದ್ದಾರೆ, ನಿಮಗೆ ಸಿಗ್ತದೆ ಅಂತ ಏನಿದೆ? ಅವರು ನನ್ನನ್ನು ಗುರುತಿಸಿ ಕೊಡ್ತಾರೆ ಅಂತ ನನಗೆ ದೃಢ ನಂಬಿಕೆ ಇದೆ. ಹತ್ತೂರ ಒಡೆಯನ ನಾಡಿಗೆ ಕಾಲಿಟ್ಟಿದೆ ಕಾಟನ್ ಕಿಂಗ್. ಬೇಸಿಗೆಯ ಬಿಸಿಗೆ ದೇಹವನ್ನ ಕೂಲ್ ಆಗಿರಿಸುವ ಕಾಟನ್ ಬಟ್ಟೆಗಳು ಇದೀಗ ನಿಮ್ಮೂರಿನಲ್ಲಿ. ದೇಶಾದ್ಯಂತ 230 ಶೋರೂಮ್ಗಳನ್ನ ಹೊಂದಿರುವ ಪುರುಷರ ರೆಡಿಮೇಡ್ ಉಡುಪುಗಳ ಸುಪ್ರಸಿದ್ಧ ಸಂಸ್ಥೆ. ಉತ್ತಮವಾದ ಆಂಟಿಸ್ಟೈನ್ ಹಾಗೂ ಬ್ರೀತ್ ಫ್ರೀ ಬಟ್ಟೆಗಳ ಅಪೂರ್ವ ಸಂಗ್ರಹ.
ಗ್ರೌಂಡ್ ಫ್ಲೋರ್, GL ಕಾಂಪ್ಲೆಕ್ಸ್, ಮೇನ್ ರೋಡ್, ಪುತ್ತೂರು. ಕಾಂಟ್ಯಾಕ್ಟ್ 08251 470 541.